ನೀಲಿ ನೀಲಿ ನಾಳ ಕಂಡು ಬಲೆಯ ಬೀಸಿದ, ನೀಲಿ ನೀಲಿ ನಾಳ ಕಂಡು ಬಲೆಯ ಬೀಸಿದ, ಮತ್ತೆ ಜಾಲ ಕಂಡು ಶಂಕ ಬಂದ ಗಾಸ ತಿಳಿಸಿದ, ಜಾಲ ಕಂಡು ಶಂಕ ಬಂದ ಗಾಸ ತಿಳಿಸಿದ. ಸೀಳ ನೀರ ಮೀನದೊಂದು ಅಚ್ಚಿ ಬಂದವ, ಸೀಳಿ ನೀರ ಮೀನದೊಂದು ಅಚ್ಚಿ ಬಂದವ, ಒಂದು ಅಚ್ಚಿ ಬಂದವ, ತಾಳಿ ಕರೆದ ಮೇಲೆ ನಿಂತವ. ನೀಲಿ ನೀಲಿ ನಾಳಗಂಡು ಬಲೆಯ ಬೀಸಿದ, ಜಾಲಗಂಡು ಶಂಕ ಬಂದ ಗಾಸ ತಿಳಿಸಿದ, ಅಲೆಯ ಬೀಸಿದ, ಅಲೆಯ ಬೀಸಿದ. ನಮಸ್ಕಾರ ಸ್ವಾಮಿ, ನಮ್ಮ ಪರಿಚಯ ಆಯ್ತಾ? ನಿಮ್ಗೊಂದು ಮಾತು ಗೊತ್ತುಂಟಾ? ಕಾಗೆ ತಿನ್ನದ ವಸ್ತು ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಈ ಊರಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರೇ ಇಲ್ಲ. ಹೌದೌದು ಸ್ವಾಮಿ. ಆದರೆ ಏನು ಮಾಡೋದು ಹೇಳಿ, ಯಾರು ಯಾವ ಕಸಬನ್ನು ಬಿಟ್ಟರೂ ನಾವು ನಮ್ಮ ಜಾತಿ ಕಸಬನ್ನು ಬಿಟ್ಟವರಲ್ಲ. ನಮ್ಮನ್ನು ಮಗವೀರರು ಅಂತ ಕರೀತಾರೆ, ಮರಕಲ್ರು ಅಂತ ಕರೀತಾರೆ. ಮತ್ತು ಕೇಳಿದ್ರೆ ಈಶ್ವರ ದೇವರಿಗೆ ನಾವು ಹತ್ತಿರ ಸಂಬಂಧವರು. ಈಶ್ವರ ದೇವರ ಹೆಂಡತಿ ಯಾರು ಹೇಳಿ? ಗೌರಮ್ಮನಿ. ಇನ್ನೊಂದು ಹೆಸರೇನು? ಅಂಬಿಕಾ ಅನ್ನಪೂರ್ಣೇಶ್ವರಿ ಅವಳು. ಆದ್ದರಿಂದ ನಾವು ಅಂಬಿಕರಾದದ್ದು. ಹಾಗಾಗಿ ಅವರಿಗೂ ನಮಗೂ ಹತ್ತಿರ ಸಂಬಂಧ. ಮತ್ತು ಕೇಳಿದರೆ ವಿಷ್ಣು ದೇವರಿಗೂ ನಮಗೂ ಸಂಬಂಧ ಉಂಟು. ಬಾಳ ದೋಣಿಯನ್ನು ನಡೆಸುವವ ಅವನಿಗೆ ಅಂಬಿಗಾ ಅಂತ ಹೆಸರುಂಟು. ಅಂಬಿಗಾ ನಾನಿನ್ನ ನಂಬಿದೆ ಅಂತ ಹೇಳುದು ಅದನ್ನು ಬಿಟ್ಟರೆ ಬೇರೆ ಯಾವುದನ್ನಲ್ಲ. ಹಾಗಾಗಿ ನಮ್ಮ ಜೀವನದ ಬಾಳ ನೌಕೆಯನ್ನು ದೇವರ ಕೈಯಲ್ಲಿ ಕೊಟ್ಟಿದ್ದೇವೆ. ಅವನು ಮುಳುಗಿಸ್ತಾನೋ ದಡ ಸೇರಿಸ್ತಾನೋ ದೇವರಿಗೆ ಗೊತ್ತು ಸ್ವಾಮಿ. ನಿಮಗೊಂದು ಇನ್ನೊಂದು ವಿಷಯ ಗೊತ್ತುಂಟ? ಮೀನಿಲಿ ಹಿಡಿಲಿಕ್ಕೆ ಹೋದಂಥ ಮಗವೀರರ ಮಕ್ಕಳು, ಆಮೇಲೆ ಶೇಂದಿ ತೆಗಿಲಿಕ್ಕೆ ಹೋದಂಥ ಪೂಜಾರರ ಮಕ್ಕಳು, ಹಾಗೆ ಹೆರುವುದಕ್ಕೆ ಹೋದಂಥ ಗರ್ಭಿಣಿ ಹೆಂಗಸರು ದೇವರ ದಯೆ ಇದ್ರೆ ಮಾತ್ರ ಕ್ಷೇಮದಿಂದ ಬರ್ತಾರೆ ಎನ್ನುವಂಥ ಒಂದು ರೂಢಿಯ ಮಾತುಂಟು. ಹಾಗಾಗಿ ಸದಾಕಾಲ ದೇವರನ್ನು ನಾವು ನೆನಪು ಮಾಡ್ಕೊಂಡಿರೋದು. ದೇವರೇ ಇನ್ನಾದರೂ ನಮ್ಮ ಬದುಕಿಗೆ ಒಂದು ದಾರಿಯನ್ನು ತೋರಿಸು ಅಂತೇಳಿ ಇಷ್ಟು ವರ್ಷ ದುಡಿದೆ ಸ್ವಾಮಿ. ಮುಂದಿನ ವರ್ಷ ಆದ್ರೂ ಈ ಉದ್ಯೋಗವನ್ನು ಬಿಟ್ಟು ಒಂದು ಮುಂದಿನ ವರ್ಷ ಈ ಉದ್ಯೋಗ ಹೋಗುದಲ್ಲ, ನಾನು ಅಲ್ಲೇ ಉದ್ಯೋಗ ಮಾಡುದು. ಎಂತ ಹಗಲಲ್ಲಿ ಎರಡು ಯಾರಿಗೆ ಸಂಪಾದನೆ ಮಾಡುದು? ನಮ್ದು ಒಂಟಿ ಜೀವನಕ್ಕೆ 4 ಬಾಳೆಹಣ್ಣು ಮಾರಿದ್ರು ಸಾಕಾಗ್ತದೆ. ದೇವರ ಅನುಗ್ರಹ ಇದ್ರೆ ಮುಂದಿನ ವರ್ಷದ ಗೂಡಂಗಡಿ ಮಾಡ್ಕೊಂಡು ಬದುಕುದು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಯಾವುದಕ್ಕೂ ಬದುಕಿನಲ್ಲಿ ರಂಗು ರಂಗೋಲಿ ಆಟ ಆಡುದು ಅವನಲ್ವಾ? ಈ ಮೀನಿನ ಬಾಲ ಕೊಡಿದ್ರೆ ಮಾತ್ರ ಅದು, ಇಲ್ಲದ್ರೆ ಅದು ಮೇಲೆ ಕೆಳಗೆ ಹಾಕ್ತದೆ. ಮೊದಲು ಬಾಲವನ್ನು ತುಂಡು ಮಾಡುದು. ಮೆಲ್ಲ ಅಂತ ಹೇಳಿದ್ರೆ ಅಷ್ಟು ಮೀನಿಗೆ ಮೆಲ್ಲ ಹೊಡೆದ್ರೆ ಆಗುದಿಲ್ಲ. ಅಪ್ಪ ಮಾರೆ ಕರಳೆಲ್ಲ ತಗೊಳ್ಳಿ. ನಾಳೆ ಬೆಳಿಗ್ಗೆ ಪುಳಿ ಮುಂಚೆ ಬಾಲದ ತುಂಡನ್ನು ಇವರಿಗೆ ಕೊಡುದು ನಾವು. ಅವರಿಗೂ ನಮ್ಗೆ 25 ವರ್ಷದ ಒಡನಾಟ. 8 ವರ್ಷದಿಂದ ಮೀನ್ ತಗೊಂಡು ಹೋಗ್ತಾ ಇದ್ರು. ಯಾರಿಗೆ? ದೇವಂತ ಮಧ್ಯೆ ಸುಬ್ರಹ್ಮಣ್ಯ ಭಟ್ರಿಗೆ ಅದ್ರ ಬಾಲ. ಎಂತದ ಅವ್ರಿಗೆ ಏನು ಹೇಳಿ ಒಂದು ಸಣ್ಣನಾಗಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಂದ್ರೆ ಅವರು ಮೀನ್ ತಗೊಂಡು ಹೋಗುದು ಯಾಕಂತ ಮತ್ತೆ ನಾನು ನೋಡಿದೆ. ಇಷ್ಟು ದೊಡ್ಡ 2 ನಾಯಿಗಳು ಸರಪಳಿ ಇಟ್ಕೊಂಡು ಬರೋದು, ಕಬಕ ತಿಂದು ಹೋಗುದು. ಅವರಿಗೆ ಅಂತ ಮೀನು. ಹಾಗಾಗಿ ಇದರ ಮಧ್ಯ ತುಂಡೆಲ್ಲ ತೆಳು ಕುಯ್ದು 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 ಅಲ್ಲಿಗೆ ಕಳಿಸುದು ನಾನು. ನಾನೇ. ಹಾಗಾಗಿ ಎಣ್ಣೆ ಕೊಟ್ಟು ಸಣ್ಣ ಸಣ್ಣ ಬಿಟ್ಟು ಬೇರೆ ಯಾವುದಿಲ್ಲ. ಬೊಮ್ಮನು ಮಾತ್ರವೇ ಚಿನ್ನದ ಗಿರ್ಬನು ಕಮ್ಮಿಯ ನೋಡಿರಿ ನೀವೇನು, ಕಮ್ಮಿಯ ನೋಡಿರಿ ನೀವೇನು, ಕಮ್ಮಿಯ ನೋಡಿರಿ ನೀವೇನು. ಬೊಮ್ಮನು ಮಾತ್ರವೇ ಚಿನ್ನದ ಗಿರ್ಬನು ಕಮ್ಮಿಯ ನೋಡಿರಿ ನೀವೇನು, ಕಮ್ಮಿಯ ನೋಡಿರಿ ನೀವೇನು. ನಿಮ್ಮನೆ ಮುಂಗುರ ಮಾರುತ ಕಾಸನು, ನಿಮ್ಮನೆ ಮುಂಗುರ ಮಾರುತ ಕಾಸ ಒಮ್ಮೆಗೆ ಪಡೆಯುವನೇ ನಾನು. ಒಮ್ಮನ ಮಾತನ್ನು ಚಿನ್ನದ ಗಿರ್ಬನು ಕಮ್ಮಿಯ ನೋಡಿರಿ ನೀವೇನು, ಕಮ್ಮಿಯ ನೋಡಿರಿ ನೀವೇನು. ದೇವರು ಕಣ್ಣು ಬಿಡುವ ಲಕ್ಷಣ ಉಂಟು ಮಾರ್ರೆ. ಮೀನನ್ನು ತುಂಡು ಮಾಡೋದು ಇಷ್ಟು ದೊಡ್ಡ ಒಂದು ಉಂಗುರ. ಏನು ಭಾರ ಇದೆಯಾ ಮಾರ್ರೆ ಇದು.
ಏನು ಭಾರ ಇದೆ ಆ, ಇದು ನಿಜವಾಗಿಯೂ ಬ್ರಹ್ಮದೇವರಿಗೆ ಒಂದು ಹೆಸರುಂಟು. ಕನಕ ಗರ್ಭ. ಎಲ್ಲಿ ಕನಕ ಗರ್ಭ ಆಗುವುದು ಎಲ್ಲಿ? ಕನಕ ಗರ್ಭ ಮಾರ್ರೆ. ಕನಕ ಗರ್ಭನ ನನಗೆ ಕನಕ ಗರ್ಭ ಅಂತ ಹೇಳಿದಾಗಾಯ್ತು. ನಿಜವಾಗಿಯೂ ಇದು ಬಂಗಾರದ ಮೀನು. ಇದರ ಹೊಟ್ಟೆಯಲ್ಲಿ ಮೀನು ಇಷ್ಟು ದೊಡ್ಡ ಉಂಗುರ ಇರಬೇಕಾದ್ರೆ ಏನೋ ಪವಾಡ ಇರಬೇಕು. ಆಚಾರ್ಯರಿಗೆ ತೋರಿಸಿ ಮುಂದಿನ ವರ್ಷ 2 ಗೂಡು ಅಂಗಡಿ ನೋಡುವ.